ಚಿತ್ತಾರ ಬಳಗ ಅಪ್ನಾ ದೇಶ್ ಬೊಕ್ಕ ಜನಶಿಕ್ಷಣ ಟ್ರಸ್ಟ್ದ ಒಟ್ಟು ಸೇರಿಗೆಡು ಬಂಟ್ವಾಳ ತಾಲೂಕು ಬಾಳೆಪುನಿ ಗ್ರಾಮದ ಮುಡಿಪು ಜನಶಿಕ್ಷಣ ಕೇಂದ್ರಡ್ ಮಹಿಳಾ ಸಬಲೀಕರಣ ಬೊಕ್ಕ ಸುಸ್ಥಿರ ಅಭಿವೃದ್ಧಿಗೆ ಪೂರಕ ಆದ ಪೋಲಿಗೆ ತರಬೇತಿ ಪಡೆಯಿನಕ್ಲೆಗ್ ಪೋಲಿಗೆ ಯಂತ್ರಲೇನು ಉಚಿತವಾದ ಪಟ್ಟಣ ಕಾರ್ಯಕ್ರಮನ ಗುರುವಾರ ಕಾಣೆ ನಡಪಾಯರು. ಕುಡ್ಲ ಮಹಾನಗರ ಪಾಲಿಕೆ ಮೇಯರ್ ಶ್ರೀ ದಿವಾಕರ್ ಪಾಂಡೇಶ್ವರ ಕಾರ್ಯಕ್ರಮನ ಉದಿಪನ ಮಲ್ದದ ಸ್ವ ಉದ್ಯೋಗದ ಸ್ವಾವಲಂಬಿ ಬದುಕು ಕಟ್ಟಣೆ ಸಾಧ್ಯ ಪಂಡ ತೆರಿಪಾದ ಫಲಾನುಭವಿಗಳನ್ನು ಅಭಿನಂದಿಸಾಯರು. ನಿಜವಾಗಿ ಇದೊಂದು ಒಳ್ಳೆಯ ಕಾರ್ಯಕ್ರಮ. ನಾವು ಈಗ ಉದ್ಯೋಗ ಇಲ್ಲ ಅಂತ ಎಲ್ಲೆಲ್ಲಿ ಕೆಲಸ ಹುಡುಕಿಕೊಂಡು ಹೋಗ್ತೇವೆ, ಆದರೆ ನಾವೇ ಈ ಹೊಲಿಗೆ ಯಂತ್ರವನ್ನು ಇದು ಮಾಡಿ ನಾವೇ ಮನೆಯಲ್ಲಿ ಕೆಲಸ ಮಾಡಿದರೆ ನಾವು ಈ ಕೆಲಸ ಹುಡುಕೋದು ಕಮ್ಮಿ ಆಗ್ತದೆ. ನಾನು ಕಳೆದ 12 ವರ್ಷಗಳಿಂದ, ಈಗ ನಾನು ಕಾರ್ಪೊರೇಟರ್ ಆಗಿ ಇದು 3ನೇ ಅವಧಿ, ಕಳೆದ 12 ವರ್ಷಗಳಿಂದ ಮಂಗಳೂರು ಪಾಂಡೇಶ್ವರದಲ್ಲಿ ಯಂಗ್ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಪಾಂಡೇಶ್ವರ ದೀಪೋತ್ಸವ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದೆ. ಆಗ ಅದಕ್ಕಿಂತ ಮೊದಲು ನಾವೊಂದು ಉದಾಹರಣೆಯಲ್ಲಿ ನೋಡಿದೆ, ಅಕ್ಕಿ ವಿತರಣೆ ಅಂತ. ಆಗ ನಾನು ಕೇಳಿದೆ, ಇದು ಒಂದು ಸಲ ಕೊಡೋದ ತಿಂಗಳು ಕೊಡ್ತಾರೆ, ಇಲ್ಲ ಒಂದೇ ಸಲ ಕೊಡೋದು ಅಂತ ಹೇಳಿದರು. ಅದಕ್ಕಿಂತ ಅವರಿಗೆ ತಿಂಗಳು ಕೊಟ್ಟರೆ ಏನಂತ ಫಸ್ಟ್ ನಾನು ಒಂದು ಕಾರ್ಯಕ್ರಮ ಅದು ಮಾಡಿದೆ. ಪ್ರತಿ ತಿಂಗಳು ಅವರ ಮನೆಗೆ ಮುಟ್ಟಿಸುವಾಗ 25 kg ಅಕ್ಕಿ ಕೊಡಲಿಕ್ಕೆ ಶುರು ಮಾಡಿದೆ. ಸುಮಾರು ಒಂದು 25 ಫ್ಯಾಮಿಲಿಗೆ. ಈ ವರ್ಷ ಕೊಡಲಿಕ್ಕೆ ಆಗಲಿಲ್ಲ, ಚಿಂತೆ ಇಲ್ಲ, ನನ್ನ ಮಂಗಳೂರಿಗೆ ಅಲ್ಲದಿದ್ದರೂ ಇಲ್ಲಿಯ ನಾಗರಿಕರಾದರೂ ಸಿಗಲಿ ಅಂತ ನಾನೇ ಕೊಡ್ತೇನೆ ಅದು ಅಂತ ಹೇಳಿದೆ. ನಿಮ್ಮ ಈ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ. ಅದೇ ರೀತಿ ಸ್ವಚ್ಛ ಕಾರ್ಯಕ್ರಮವು ನೀವು ಮಾಡ್ತಾ ಇದ್ದೀರಿ ಮಂಗಳೂರಲ್ಲಿ. ಈಗ ಇವರು ಹೇಳಿದ ಹಾಗೆ ಆ ಹುಡುಗ ಗಲ್ಫಿಂದ ಬಂದ ಕೊರೋನಾದ ಟೈಮಲ್ಲಿ ಬಂದು ಬಾಕಿದವರಾದರೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರು. ಆದರೆ ಆ ಹುಡುಗ ಇತರರನ್ನು ಒಟ್ಟುಗೂಡಿಸಿ ಈ ಸ್ವಚ್ಛ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡ. ಈಗ ಬಾಕಿದ್ದವರಾದರೆ ಆದಿತ್ಯವರು ತಿರುಗಾಡ್ಲಿಕ್ಕೆ ಹೋಗುದು, ಬೇರೆ ಮನೋರಂಜನೆಗೆ ಹೋಗ್ತಿದ್ರು. ಆದರೆ ಇವ ಬೀಚ್ ಮತ್ತು ನಮ್ಮ ಹೈವೇ ಅಲ್ಲೆಲ್ಲ ಕಸ ಕ್ಲೀನ್ ಮಾಡಿ ಅದರ ಮುಖಾಂತರ ಒಳ್ಳೆ ಕೆಲಸ ಮಾಡಿದ ಆ ಹುಡುಗ. ನನ್ನನ್ನು ಒಂದು 2-3 ಸಲ ಕಾರ್ಯಕ್ರಮಕ್ಕೆ ಕರೆದ. ಅದೇ ರೀತಿ ಇಲ್ಲಿಯೂ ಇದು ಒಳ್ಳೆಯ ಕಾರ್ಯಕ್ರಮ. ನಾನು ಸತೀಶನಿಗೆ ಮತ್ತು ನಾಗೇಶ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೇನೆ. ನನ್ನಿಂದ ಒಂದು ಸಣ್ಣ ಉಪಕಾರ ಆಯ್ತಾ ಅಂತ. ಪ್ರತಿ ವರ್ಷ ನಾನು ನಿಮ್ಮೊಂದಿಗಿದ್ದೇನೆ, ನಿಮ್ಮದು ಯಾವುದೇ ಕೆಲಸಕ್ಕೆ ನಾನು ಸದಾ ನಿಮ್ಮೊಂದಿಗಿದ್ದೇನೆ ಅಂತ ಹೇಳ್ತಾ, ದಿ ಮೈಸೂರು ಎಲೆಕ್ಟ್ರಿಕಲ್ ಇಂಡಸ್ಟ್ರೀಸ್ ಲಿಮಿಟೆಡ್ದ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ರೈ ಬೋಳಿಯಾರ್, ಬಂಟ್ವಾಳ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಶ್ರೀ ಕೆ ಚಂದ್ರಹಾಸ್ ಕರ್ಕೇರ, ತಾಲೂಕ್ ಪಂಚಾಯತ್ ಸದಸ್ಯರು ಹೈದರ್ ಕೈರಂಗಳ, ಜನಶಿಕ್ಷಣ ಟ್ರಸ್ಟ್ ನಿರ್ದೇಶಕರು ಶ್ರೀ ಶೀನಾ ಶೆಟ್ಟಿ ಕಾರ್ಯಕ್ರಮದ ಪಾಲ್ಪಡೆದು ಶುಭ ಹಾರೈಸಿದರು. ಒಂಜಿ ವೇಳೆ ಅವು ಅಸಂಭವ ಅಂದಲ್ಲ ಎಂಕೆ ಇಂದು ಇಂಜಿನ ನಮ್ಮ ಪೊಲ್ಲುನ ಮಿಷಿನ್ ಕೊರಿಯರ ಅವು ಇನ್ನೂ ನನಗೆ ಗೊತ್ತಿಚ್ಚಿ ಇತ್ತಂದಲ್ಲ ಈ ಒಂಜೆ ಕೇತ್ ಬರ್ಬೋದು ಒಂಜೆ ಇಂದು ನಿಗ್ಲಿಗೆ 2 ಲಕ್ಷ ರೂಪಾಯಿ ನನ್ನ ಕಂಪನಿ ತಕ್ಷಣ ಇನಿ ಜನ ಎಲ್ಲ ನಿಗ್ಲನ ಬ್ಯಾಂಕ್ ಅಕೌಂಟ್ ನಂಬರ್ ನಿಗ್ಲನ ಪರ್ಮದ ಒಂಜಿ ಕರೆಕ್ಟ್ ಆಯ್ನ ಡೀಟೇಲ್ ಒಂಜ ನಮ್ಮ ಇಲ್ಲಿ ಕಟ್ಟ್ಯಾರ ನೇರವಾದ ನಿಗ್ಲ ಅಕೌಂಟ್ ಕಾಸು ಬರ್ಬೋದು. ಬೇರೆ ಏರ್ಲ ಐತೆ ನಡುಟು ಬ್ರೋಕರ್ ಏರ್ಲ ಬರೆಯಲು ಸಾಧ್ಯ ಇಚ್ಚೆ ದಾದ ಪಂಡ ಆ ಅವಕಾಶ 120% ಉಂಟು. 1% ನಿಂಗೆ ಗೊತ್ತಿಜ್ಜಿನ್ನೆತ್ತ ಬಾಕಿದ ಮಾತ ಹೈಸ್ಕೂಲ್ಗೂ ಕಾಲೇಜಿಗೆ ವ್ಯವಸ್ಥೆ ಆಗ್ತದೆ. ಒಂಜಿ ಇದೇ ಎಂತೆ ಬಂದಾಗ ಏನ ಸೀನನ್ನಾಗಲ ಕೃಷ್ಣನ್ನಾಗಲ 5 ಸತಿಲ 7 ಸತಿ ಫೋನ್ ಬಂದಿದೆ. ನೆಕ್ಕೆ ಬಡದಿ ಫೋನ್ ಬಂದಿದೆ ಫೋನ್ ಮಾತಾಡಿ ರಡ್ಜ ಅಂತ ಬಂದ ಅಂಚಾದೆ ಹೆಂಗೆ ಕೂಡಲೇ ಕಡಪುರ ಇರುತ್ತದೆ ಐಕೆ ಬಡದಿ ಇಡೆ ಬಂದಾಗ ಹೆಂಗ್ಲ ನಮ್ಮ ಮಿತ್ರ ಬೇರೆ ಮೇರೆ ಎಂಜಿನ ಬೋರ್ಡ್ ನಿಖಲ್ ಬಂಡಾರ ನಳಕೊಂಡು ಯಾನ ಬಂಡ ಅವರು ಕುರುವೇರು ಅಂಚಾಯನ್ ಹೇಳಿದ ಇಂದು ಹೆಂಚಿನ ವ್ಯವಸ್ಥೆ ಇಂದು ಬೋರ್ಡ್ ಒಂದಲ್ಲ ಮಿಷಿನೇ ಕೊರಿಯರ್ ಎದ್ದಿತ್ತಂದಲ್ಲ 7 ಜನಕ್ಕೂ ಕೊರಿಯರ್ ಹಾಕೊಂಡು 2 ಲಕ್ಷ 10 ಜನಕ್ಕೂ ಕೊರಪನಂಜನ ವ್ಯವಸ್ಥೆ ಮಾಡಿ ಅವು 10 ನಾನು ಪಾಪದಾಗ ಇಲ್ಲಿ ಕಟ್ಟುನಂಜನ ಪಕ್ಕ ದದನ್ನೆಲ್ಲ ಆಪುದನ್ನ 15 ಎಂತೊಲೆ ಕಾಸು 15 ಎಂತೊಲೆ ನಿಕ್ಲನ ಅಕೌಂಟ್ಗೆ ಬರ್ಕೊಂಡು ಅಕೌಂಟ್ ನಂಬರ್ಲ ನಿಕ್ಲನ ಒಂದು ಏನಿನ ಡೀಟೇಲ್ ಲೈನ್ ಕೊರಪು ಮುಂದೆ ಮನಸ್ಸಿನಿಂದ
ಈ ಸಮಾಜಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಆಗಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಸುಮಾರು 8 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವುದರ ಮೂಲಕ ಸಮಾಜದಲ್ಲಿನ ಏಳಿಗೆಯಲ್ಲಿ ನಮ್ಮ ಕೂಡ ಭಾಗವಿದೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀರಾ. ತಮಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಬದುಕೋದು ದೊಡ್ಡ ಕಷ್ಟ ಅಲ್ಲ, ಆದರೆ ಇನ್ನೊಬ್ಬರನ್ನ ಬದುಕಲಿಕ್ಕೆ ನಾವೇನಾದ್ರೂ ನಮ್ಮಿಂದ ಸಹಾಯ ಮಾಡಬೇಕು ಅಂತಕ್ಕಂಥ ಉದ್ದೇಶದ ಅಡಿಯಲ್ಲಿ ಇವತ್ತು ಚಿತ್ತಾರ ಬಳಗ ಕೆಲಸ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ನಾನು ಎಲ್ಲಾ ಕಡೆ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಸರ್. ನಾವು ಇನ್ನೊಬ್ಬರ ಸಂತೋಷದಲ್ಲಿ ಭಾಗವಹಿಸುವುದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಬ್ಬರ ಸಂತೋಷಕ್ಕೆ ಕಾರಣಕರ್ತರಾಗೋಣ. ನಾವು ಇನ್ನೊಬ್ಬರ ಸಂತೋಷದಲ್ಲಿ ಭಾಗವಹಿಸುವುದಕ್ಕಿಂತ ಹೆಚ್ಚಾಗಿ ನಾವು ಇನ್ನೊಬ್ಬರ ಸಂತೋಷಕ್ಕೆ ಕಾರಣಕರ್ತರಾಗೋಣ, ಇನ್ನೊಬ್ಬರ ನೋವಿನಲ್ಲಿ ಭಾಗಿಯಾಗೋಣ. ಆದರೆ ಇನ್ನೊಬ್ಬರ ನೋವಿಗೆ ನಾವು ಕಾರಣಕರ್ತರಾಗದಿರೋಣ ಅಂತಕ್ಕಂಥ ಮಾತುಗಳನ್ನ ನಾನು ಪ್ರತಿಯೊಂದು ಸಭೆಯಲ್ಲೂ ಹೇಳ್ತಾ ಇದ್ದೇನೆ. ಇದೇ ನಾವು ಕಂಡುಕೊಳ್ಬೇಕಾದಂಥ ಸತ್ಯ, ನಾವು ನೀಡಬೇಕಾದಂಥ ಕೊಡುಗೆಗಳು. ಇದ್ದಾಗ ಒಂದು ಸಮಾಜವನ್ನ ಬಹಳಷ್ಟು ಸುಂದರ ರೀತಿಯಲ್ಲಿ ಕೊಂಡೋಗಲು ಸಾಧ್ಯ. ಆಹ್ವಾನ ಇಲ್ಲ, ಒಂದು ಫೋನಿನಲ್ಲಿ ಒಂದು ವಾಟ್ಸಪ್ ಮೆಸೇಜಲ್ಲಿ ಇಷ್ಟು ಜನ ಸೇರಿದ್ದು. ಕಳೆದ 10-15 ವರ್ಷಗಳಿಂದ ನಮ್ಮ ಇಲ್ಲಿ ವೃತ್ತಿ ತರಬೇತಿ ಆಗ್ತಾ ಇತ್ತು. ಆದರೆ ಈ ಕಳೆದ ಸಾಲಿನಿಂದ ಪ್ರಜ್ಞಾ ಶಾಲಾ ಕೇಂದ್ರ ಜೊತೆಗೆ ಜನಶಿಕ್ಷಣ ಟ್ರಸ್ಟ್ ಸೇರಿಕೊಂಡು ಒಂದು ವಿಶೇಷವಾದ ತರಬೇತಿ ಶುರು ಮಾಡಿದೆ ಇಲ್ಲಿ. ಅದು ಮುಂದೆ ITI ಟೈಪಲ್ಲಿ ಆಗಲಿಕ್ಕೆ ಉಂಟು. ಹೊಸ ಕಟ್ಟಡ ನಿರ್ಮಾಣ ಆಗ್ತಾ ಉಂಟು. ಸುಮಾರು 30 ಮಂದಿ ತರಬೇತಿ ಆಯಿತು. ಇನ್ನು 10 ಮಂದಿ ತರಬೇತಿಯಲ್ಲಿದ್ದಾರೆ. ಒಂದು 11 ಮಂದಿಗೆ ಸೋಲಾರ್ ಟೆಕ್ನಿಷಿಯನ್ ತರಬೇತಿ ಕೊಟ್ಟಿದ್ದು. ಅದೆಲ್ಲರಿಗೂ ಸೆಲ್ಕೋ ಕಂಪನಿಯವರು ಕೆಲಸ ಕೊಡಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟರು. ಈಗ ಒಬ್ಬ ಹುಡುಗ ಅಂತೂ ಹಾಸನಕ್ಕೆ ಹೋಗಿ ಕಳೆದ 3 ತಿಂಗಳಿಂದ 10,000 ಪ್ಲಸ್ ಸಂಬಳ ತೆಗೆದುಕೊಂಡು ನಿರಂತರ ಕೆಲಸ ಮಾಡುವರು. ಉಳಿದ್ರೆ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ. ಮಹಾ ಪೌರರು ಇದ್ದೀರಿ ತಾವು. ಮಂಗಳೂರು ನಗರ ಮತ್ತು ಹಳ್ಳಿನ ತುಂಬ ಒಳ್ಳೆಯ ವಸ್ತು ಹೋಗ್ತದೆ, ಮತ್ತು ಕೆಲವು ವಸ್ತು ತಯಾರಾಗಿ ಬರುತ್ತೆ, ಹಾಲು ಹೋಗುತ್ತೆ, ಪ್ರೋಸೆಸ್ ಆಗಿ ಮತ್ತೆ ಎಲ್ಲಿಗೆ ಬರುತ್ತೆ. ಇದು ಒಂದು ಸಂಪರ್ಕದ ಕೊಂಡಿ ಆಗಿದೆ. ನೀವು ಬಂದಿದ್ದೀರಿ. ನಮ್ಮದು ಈ ತಂಡದ ನಿರೀಕ್ಷೆ ಇನ್ನೂ ಸ್ವಲ್ಪ ಹೆಚ್ಚು ಉಂಟು. ಮುಂದಿನ ದಿನಗಳಲ್ಲಿ ನೀವು ನಮ್ಮ ತಂಡದ ಸದಸ್ಯರಾಗಿ, ಚಿತ್ತಾರ ಬಳಗ ತಂಡದ ಸದಸ್ಯರಾಗಿ ಈ ಗ್ರಾಮದಲ್ಲಿ ಕೆಲವೆಲ್ಲ ಕೆಲಸಗಳು ಆಗಲಿಕ್ಕುಂಟು. ಈ ಪೊರ್ತು ಪೊಲಿಗೆ ಯಂತ್ರಲೇನು ವಿತರಣೆ ಮಾಡ್ತೀರ. ಚಿಕ್ಕ ರೆಡಿಮೇಡ್ ಗಾರ್ಮೆಂಟ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಬೇಕು ಅಂತ ಅಪೇಕ್ಷೆ ನಮ್ಮದು ಖಂಡಿತವಾಗಿ ಆಗಬಹುದು. ಕಡಬ ಕುಂತೂರದ ವಿದ್ಯಾರ್ಥಿ ಸುಭಾಷ್ರನ ವಿದ್ಯಾಭ್ಯಾಸನ ದುಂಬರಿಸಾಯರೆ ಚಿತ್ತಾರ ಬಳಗ ಬೊಕ್ಕ ದಿವಾಕರ್ ಪಾಂಡೇಶ್ವರರು ಪ್ರಾಯೋಜಿಸಾಯಿನ 15,000 ರೂಪಾಯಿ ಪ್ರೋತ್ಸಾಹಧನನು ಈ ಪೊರ್ತು ಪಟ್ಟಿರು. ಬಾಳೆಪುನಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ರಜಿಯಾ, ಉಪಾಧ್ಯಕ್ಷರು ಲಕ್ಷ್ಮಿ, ಸದಸ್ಯರು ಸಮೀಮಾ, ಅಬ್ಬಾಸ್, ಜೊಹರಾ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುನಿಲ್ ಕುಮಾರ್, ಬಾಪು ಘನ ಸಂಪನ್ಮೂಲ ಘಟಕ ಸಮಿತಿ ಅಧ್ಯಕ್ಷರು ಇಬ್ರಾಹಿಂ ತಪಸ್ಯ, ಪ್ರಾಂಶುಪಾಲರು ಶರತ್ ಕುಮಾರ್, ಸ್ವಚ್ಛತಾ ಸೇನಾನಿಲು ಇಸ್ಮಾಯಿಲ್, ವಿದ್ಯಾ, ಅಬೂಬಕರ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಚಿತ್ತಾರ ಬಳಗದ ಸಂಚಾಲಕರು ಶ್ರೀ ಸತೀಶ್ ಸಭೆ ನೆತ್ಕೊಂಡರು. ಬಳಗದ ಸದಸ್ಯರು ಪ್ರಕಾಶಕರು ಕಲ್ಲೂರು ನಾಗೇಶ್ ಪ್ರಸ್ತಾವನದ ಪಾತ್ರ ಪಂಡರು. ಜನಶಿಕ್ಷಣ ಟ್ರಸ್ಟ್ದ ನಿರ್ದೇಶಕರು ಶ್ರೀ ಕೃಷ್ಣ ಮೂಲ್ಯ ಸೊಲ್ಮೆ ಸಂದಾಯರು. ಚಿತ್ತಾರ ಬಳಗದ ಶ್ರೀ ಚಂದ್ರಶೇಖರ್ ಪಾತೂರು ಬೊಕ್ಕ ವೆಂಕಟೇಶ್ ಸಭೆ ಸ್ಥಾರಿಕೆ ಮಾಡ್ತಾರೆ.